ನ್ಯಾಯಯುತವಾದ ಬೇಡಿಕೆಗಳನ್ನು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪರವಾನಗಿ ಭೂಮಾಪನ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾವುಗಳು ನಿರ್ವಹಿಸುವ ಕೆಲಸಗಳಿಗೆ 12 ದಿವಸಗಳ ಅವಧಿಯನ್ನು ಮೊಟಕುಗೊಳಿಸಿ 30 ದಿವಸಗಳೊಳಗೆ ಕಡತಗಳನ್ನು ಹಿಂದಿರುಗಿಸಿದ ಎಲ್ಲ ಪ್ರಕರಣಗಳಿಗೂ ಸೇವಾ ಶುಲ್ಕ ಸಂದಾಯ ಮಾಡಬೇಕಾಗುವುದು. ರೈತರುಗಳ ಹೊಂದಾಣಿಕೆ, ಅಳತೆ ವೇಳೆ ವಿಸ್ತೀರ್ಣದ ವ್ಯತ್ಯಾಸವನ್ನು ಇನ್ನೂ ಮುಂತಾದ ಸಮಸ್ಯೆಗಳಿಂದ ಪ್ರಕರಣ ವಿಲೇವಾರಿಯಾದಾಗ ಇವುಗಳ ಸೇವಾ ಶುಲ್ಕವನ್ನು ನಮಗೆ ಸಂದಾಯ ಮಾಡಬೇಕು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನಾವುಗಳು ದಕ್ಷಿಣ ಕರ್ನಾಟಕದಿಂದ ಹೋಗಿ ಉತ್ತರ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಕನಿಷ್ಠ 23ರಿಂದ 40 ಪ್ರಕರಣಗಳನ್ನು ಪ್ರತಿ ತಿಂಗಳು ನಿರ್ವಹಿಸುತ್ತಿದ್ದರೂ ಕೂಡ ನಮಗೆ ಕೇವಲ 8,000 ರೂಗಳಿಂದ 10,000 ರೂಗಳು ಮಾತ್ರ ಪ್ರತಿ ತಿಂಗಳು ಸಂದಾಯವಾಗುತ್ತಿದ್ದು, ಕೇಳಿದರೆ 12 ದಿನದ ಅವಧಿಯನ್ನು ಮಾತ್ರ ತೋರಿಸಿರುತ್ತಾರೆ. ಹಾಗೂ ಸೇವಾ ಭದ್ರತೆ, ಸಂಭಾವನೆ, ಆರೋಗ್ಯ ವಿಮೆ, ಜೀವ ವಿಮೆ ಮತ್ತು ಸರ್ಕಾರದ ನೌಕರಗಳನ್ನು ನಿರ್ವಹಣೆಗಿರುವ ಸರ್ಕಾರಿ ಭೂಮಾಪಕರ ಕೆಲಸಕ್ಕೂ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯದೆ ಕೆಲಸ ನಿರ್ವಹಿಸುತ್ತಿರುವ ಪರವಾನಗಿ ಭೂಮಾಪಕರ ಕೆಲಸಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದೆ ಸಮಾನವಾಗಿರುತ್ತದೆ. ಈ ತಿಂಗಳ ಒಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನವೆಂಬರ್ 1ರಿಂದ ರಾಜ್ಯದಾದ್ಯಂತ ಇಲಾಖೆಯ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಮುಷ್ಕರ ಹಮ್ಮಿಕೊಳ್ಳುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪರವಾನಗಿ ಭೂಮಾಪನ ಸಂಘದ ಅಧ್ಯಕ್ಷ ಸಿ ರವಿಕುಮಾರ್, ಬಿಟಿ ಸುಂದರ್, ರೂಪಾ, ದ್ಯಾವೇಗೌಡ, ಲೋಕೇಶ್, ಹರ್ಷಿತ್, ಸಾಗರ್ ಇತರರು ಉಪಸ್ಥಿತರಿದ್ದರು. ತತ್ಕಾಲ್ ಕೋಡಿ ಅಲಿನೇಷನ್ ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಸದ್ಯದಲ್ಲಿ 10 ಪ್ರಕರಣಗಳನ್ನು ಸರ್ಕಾರಿ ಭೂಮಾಪಕರಿಗೆ ಕೊಡ್ತಾ ಇದ್ದನ್ನು ನಮಗೆ ಕೊಟ್ಟು P1 ಇಲ್ದಲೆಯ ಯಾವುದೇ ಸವಲತ್ತು ಇಲ್ದಲೆಯ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿ ಅಂತೇಳಿ ನಮಗೆ ಒತ್ತಡ ಏರ್ತಾ ಇದ್ದಾರೆ. ಈಗಾಗಲೇ 8 ವರ್ಷದಿಂದ ತತ್ಕಾಲ್ ಕೋಡಿ ಹಣ ಕೊಟ್ಟಿಲ್ಲ, 11ನೇ ಹಣವನ್ನು 2 ತಿಂಗಳಿಂದ ಕೊಟ್ಟಿಲ್ಲ. ಈಗಾದರೆ ನಮಗೆ ಭಾಳ ತುಂಬ ಕಷ್ಟ ಆಗುತ್ತೆ. ಈಗ ಏನು ಸವಲತ್ತನ್ನು ಕೊಡ್ತಾ ಇದ್ದಾರೆ ಆ ಸವಲತ್ತು ಕೊಟ್ಟು ಸರ್ಕಾರಿ ಭೂಮಾಪಕರಿಗೆ ಏನು ಸವಲತ್ತು ಕೊಡ್ತಾರೆ ಆ ಸವಲತ್ತು ಕೊಟ್ಟು ಮಾಡಿದರೆ ಮಾತ್ರ ನಾವು ಕೆಲಸ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದ್ರ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರ ಬಗೆಹರಿಸಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಅಂತ ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನಿಮ್ಮ ಹೆಸರು?